ಧ್ವಜಾರೋಹಣವನ್ನು ಶ್ರೀಯುತ ನಾಗೇಶ್ ಶೆಟ್ಟಿ ಅವರು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. रहे हमारा सदा शक्ति बरसाने वाला हरसाने वाला वीरों का हरसाने वाला मातृभूमि का तन मन सारा झंडा ऊंचा रहे हमारा विजयी तिरंगा प्यार झंडा ऊंचा रहे हमारा. वंदे मातरम एक साथ शुरू करेगा. वंदे मातरम वंदे मातरम सुजलाम सुफलाम मलयज शीतलाम सस्य श्यामलाम मातरम वंदे मातरम वंदे मातरम. ನಮ್ಮ ಸ್ವತಂತ್ರೋತ್ಸವದ ಕಾರ್ಯಕ್ರಮವನ್ನು ಆಟೋ ರಿಕ್ಷಾ ಪಾರ್ಕ್ ಮತ್ತು ಟೆಂಪೋ ಪಾರ್ಕಿನ ವತಿಯಿಂದ 75ನೇ ವರ್ಷದ ವಾರ್ಷಿಕೋತ್ಸವವಾಗಿ ನಾವು ಆಚರಿಸಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಸ್ವತಂತ್ರೋತ್ಸವ ಬಗ್ಗೆ ಗಾಂಧೀಜಿಯವರು 1869ರಲ್ಲಿ ಕಾಟವಾಡದ ಪೋರ್ಬಂದರ್ನಲ್ಲಿ ಜನಿಸಿದರು. ಆನಂತರ ಅವರು ಸ್ವತಂತ್ರಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ. ಆದ್ದರಿಂದ ನಮಗೆ ಇವತ್ತು ಸ್ವತಂತ್ರ ನಮಗೆ ಸಿಕ್ಕಿದೆ. 1940 ಕ್ವಿಟ್ ಇಂಡಿಯಾ ಚಳವಳಿ ಮೂಲಕ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿರಿ ಎಂಬ ಆಂದೋಲನ ಮೂಲಕ ನಮಗೆ 1945 ಸ್ವಾತಂತ್ರ್ಯ ದೊರಕಿತು. ಆದ ಕಾರಣ ಈ ಸ್ವಾತಂತ್ರ್ಯೋತ್ಸವವನ್ನು ಭಾಳ ಅಮೃತೋತ್ಸವವನ್ನು ನಾವು ಈ ಸಂದರ್ಭದಲ್ಲಿ 75ನೇ ವರ್ಷವನ್ನಾಗಿ ನಾವು ಮಾಡ್ತಿದ್ದೇವೆ. ಸ್ವಾತಂತ್ರ್ಯ ನಾವೆಲ್ಲರೂ ಮಾಡ್ತಿದ್ದೇವೆ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ಗಂಗಾ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ ತವ ಶುಭ ನಾಮೆ ಗಾಹೆ ತವ ಶುಭ ಆಶಿಷ ಮಾಹೆ ಗಾಹೆ ತವ ಜಯ ಗಾಥಾ.